ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಅನೇಕರು ಕೇಳ್ತೀರಿ, ಗುರುಗಳೇ ನಾವಿಬ್ಬರು ಇಷ್ಟಪಡ್ತಾ ಇದ್ದೀವಿ ಅಥವಾ ಈ ಸಂಬಂಧ ನಮಗೆ ತುಂಬ ಇಷ್ಟ ಆಗಿದೆ, ನಮ್ಮಿಬ್ಬರದು ಒಂದೇ ನಕ್ಷತ್ರ, ಮದುವೆ ಮಾಡ್ಕೋಬಹುದಾ ಅಂತ ನೀವು ಪ್ರಶ್ನೆಯನ್ನೇ ಕೇಳ್ತಿರ್ತೀರಿ. ನೋಡಿ, ಶಾಸ್ತ್ರ ಹೇಳುತ್ತೆ, ಕೃತಿಕಾ, ವಿಶಾಖ, ಭರಣಿ, ಆಶ್ಲೇಷ, ಉತ್ತರ, ಹಸ್ತ, ಸ್ವಾತಿ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಇಷ್ಟೂ ನಕ್ಷತ್ರಗಳು ವಧು ಮತ್ತು ವರ ಇಬ್ಬರದು ಒಂದೇ ಆಗಿದ್ದರೆ ಖಂಡಿತವಾಗಿಯೂ ನೀವು ಮದುವೆ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಲೈಫಲ್ಲಿ ತುಂಬ ಸ್ಟ್ರಗಲ್ ಮಾಡ್ತೀರಿ, ಈಗೋ ಕ್ಲಾಶಸ್ ಆಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಅಥವಾ ಸಂತಾನದ ವಿಚಾರದಲ್ಲಿ ಅಥವಾ ನಿಮ್ಮ ವೃತ್ತಿಯ ಅಭಿವೃದ್ಧಿಯ ವಿಚಾರದಲ್ಲಿ ಖಂಡಿತವಾಗಿಯೂ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಅದರಿಂದ ಈ ನಕ್ಷತ್ರದವ್ರದ್ದು ಒಂದೇ ನಕ್ಷತ್ರ ಆಗಿದ್ದರೆ ಮದುವೆ ಮಾಡ್ಕೋಬೇಡಿ.